ಪ್ರಕೃತಿ ರಮಣೀಯ ಸ್ಥಳದಲ್ಲಿರುವ ತಾಲೂಕಿನ ಬಾಲ್ತಿಲ ಗ್ರಾಮದ ಬರೆಪಾಡಿ ಶ್ರೀ ಶೈಲ ಅರ್ಧನಾರೀಶ್ವರ ಸಾನ್ನಿಧ್ಯ ಅಸ್ತಿತ್ವದಲ್ಲಿರುವ ಸ್ಥಳದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಮೂಲ ವಾಸುಕಿ ನಾಗದೇವರ ನೂತನ ನಾಗಾಲಯದಲ್ಲಿ ಶ್ರೀ ವಾಸುಕಿ ನಾಗದೇವರ ಪ್ರತಿಷ್ಠೆ ಆಶ್ಲೇಷ ಬಲಿಪೂಜೆ ಮತ್ತು ಮಹಾಪೂಜೆಯು ನಡೆಯಿತು. ಕೇಶವ ಶಾಂತಿ ಅವರ ಪೌರೋಹಿತ್ಯದಲ್ಲಿ ಸ್ಥಳ ಶುದ್ಧಿ, ದೀಪ ಪ್ರಜ್ವಲನ, ಅಘೋರಾಸ್ತ್ರ ಹೋಮ, ಸುದರ್ಶನ ಹೋಮ, ವಾಸ್ತುಪೂಜಾ ಹೋಮ, ವಾಸ್ತುಬಲಿ, ದಿಗ್ಬಲಿ, ನಾಗಶಿಲಾ, ಬಿಂಬ ಶುದ್ಧಿಕ್ರಿಯೆ ಮುಂತಾದ ವೈದಿಕ ಕಾರ್ಯಕ್ರಮಗಳು ಜರುಗಿ ಅನ್ನಪ್ರಸಾದ ನಡೆಯಿತು. ಆದಿತ್ಯವಾರ ಬೆಳಿಗ್ಗೆ 5ರಿಂದ ಅಷ್ಟದ್ರವ್ಯ, ಗಣಪತಿ ಹೋಮ, ಕಳಸ ಪೂಜೆ, ಪ್ರಧಾನ ಹೋಮ ನಡೆದು ಬೆಳಿಗ್ಗೆ 8:45ರಿಂದ ಕರ್ಕಾಟಕ ಲಗ್ನದಲ್ಲಿ ಶ್ರೀ ವಾಸುಕಿ ನಾಗದೇವರ ಪ್ರತಿಷ್ಠೆ, ಆಶ್ಲೇಷ ಬಲಿಪೂಜೆ, ಮಹಾಪೂಜೆ, ಪಲ್ಲಪೂಜೆ ನಡೆದು ಅನ್ನ ಸಂತರ್ಪಣೆ ಜರುಗಿತು. ಭಜನಾ ತಂಡಗಳಿಂದ ಹರಿರಾಮ ಸಂಕೀರ್ತನೆ ಜರುಗಿತು. ಬಾಲ್ತಿಲದ ಶೈಲಜಾ ಮತ್ತು ಡಾಕ್ಟರ್ ರಾಜೇಶ್ ಪೂಜಾರಿಯವರು ಉಪಸ್ಥಿತರಿದ್ದರು. ಅಪಾರ ಸಂಖ್ಯೆಯಲ್ಲಿ ಗಣ್ಯರು, ಭಕ್ತರು ಕ್ಷೇತ್ರ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದು ಪ್ರಸಾದ ಸ್ವೀಕರಿಸಿದರು. ಸನೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.